ಹಾಡಹಗಲೇ ಪೇಟೆ ಮಧ್ಯೆ ಮುಳ್ಳುಹಂದಿ ಪ್ರತ್ಯಕ್ಷವಾಗಿ ಆತಂಕವನ್ನು ಮೂಡಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರು ಬ್ಲಡ್ ಬ್ಯಾಂಕ್ ಕಚೇರಿ ಬಳಿ ಪತ್ತೆಯಾದ ಮುಳ್ಳುಹಂದಿ ಯಾವುದೋ ವಾಹನಕ್ಕೆ ಡಿಕ್ಕಿ ಹೊಡೆದು ಗಾಯಗೊಂಡಿತ್ತು. ಜನವಸತಿ ಪ್ರದೇಶದೊಳಗೆ ನುಗ್ಗಿ ಆತಂಕವನ್ನು ಸೃಷ್ಟಿಸಿದ ಹಂದಿಯನ್ನ ಸ್ನೇಕ್ ತೇಜಸ್ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಮುಳ್ಳುಹಂದಿಯನ್ನು ಹಿಡಿದು ರಕ್ಷಿಸಿದ ಉಪವಲಯ ಅರಣ್ಯಾಧಿಕಾರಿ ಉಲ್ಲಾಸ್ ಅವರು ಬಳಿಕ ಅದನ್ನು ಕಾಡಿಗೆ ಬಿಟ್ಟಿದ್ದಾರೆ. ಓಪನ್ ಇದೆ ಲೊಕೇಶನ್ ಆಗದೆ ಇರೋದು ಅವಿನ ತಾರಾಯಿ ಕೊರ್ಕಣ ತಾರಾಯಿ ಜಯಂತಣ್ಣ ಒಂದು ತಾರಾಯಿ ಕೊರ್ಲೆ ಬೆಟ್ಟಾಗಲಿಲ್ಲ ಅವೇ ಬಿಡ್ಬಿಟ್ಟಿದ್ದೇವೆ. ಏನು ತಾರಾಯಿ ಬೆರೆತು ನಾನು ತಾರಾಯಿ ಬೀಜ ಆಯ್ತು ಹೊರಟಿದ್ದೀಗ ಅವೆಲ್ಲ ಎಲ್ಲಿಗೆ ಹೋಗುದು ಇಲ್ಲಡೆ ಗ್ಯಾಂಡಿ ಆಗ್ಲೇ ಗಜಿಪು ಗಾಂಡಿ ಪುರಂದರ